ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಮತ್ತು ಪೌರ ರಕ್ಷಣಾ ಪಡೆ ವತಿಯಿಂದ ನಗರದಲ್ಲಿ ಮಾಸ್ಕ್ ಜಾಗೃತಿ ಆಯೋಜಿಸಿದ್ರು. ನಗರದಲ್ಲಿ ಮಾಸ್ಕ್ ಹಾಕದೆ ತಿರುಗಾಡುವವರಿಗೆ ಮಾಸ್ಕ್ ನೀಡಿ ಜಾಗೃತಿ ನೀಡಲಾಯಿತು. ಇದೇ ವೇಳೆ ಮಾತನಾಡಿದ ಗೃಹ ರಕ್ಷಕ ದಳದ ಜಿಲ್ಲಾ ಕಮಾಂಡೆಂಟ್ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಅವರು ಕೋವಿಡ್ ಸೋಂಕನ್ನು ನಿಯಂತ್ರಿಸುವ ಉದ್ದೇಶದಿಂದ ಮತ್ತು ಜನತೆಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಎಂದರು. ವಿಶೇಷ ಕಾರ್ಯಕ್ರಮ ಮೌತ್ ಮಾಸ್ಕಿನ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮತ್ತು ಪ್ರೀತಿಯಿಂದ ಜನರನ್ನು ಮನವೊಲಿಸುವ ಕಾರ್ಯಕ್ರಮವನ್ನು ನಾವು ಇವತ್ತು ಸೆಂಟ್ರಲ್ ಮಾರ್ಕೆಟ್ ಬಳಿ ಮಾಡಿದ್ದೇವೆ. ಯಾರು ಮೌತ್ ಮಾಸ್ಕ್ ಹಾಕ್ತಾ ಇಲ್ಲ ಅವರಿಗೆ ಉಚಿತವಾಗಿ ಮೌತ್ ಮಾಸ್ಕಿನ ಜೊತೆಗೆ ಒಂದು ಕೆಂಪು ಗುಲಾಬಿ ಹೂವನ್ನು ನೀಡಿ ಪ್ರೀತಿಯಿಂದ ಅವರನ್ನು ಮನವೊಲಿಸಲಿಕ್ಕೆ ನಾವು ಒಂದು ವಿಶೇಷವಾದಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಇದೇ ವೇಳೆ 10 ಮಂದಿ ಕೋವಿಡ್ ಮಾರ್ಷಲ್ಸ್, ಸಾಮಾಜಿಕ ಕಾರ್ಯಕರ್ತರಾದ ಪ್ರೊಫೆಸರ್ ಸುರೇಶ್ನಾಥ್, ಆಲ್ವಿನ್ ಜೋಯಲ್ ನೋರನ್ನ, ಪೌರ ರಕ್ಷಣಾ ಪಡೆಯ ಸ್ವಯಂ ಸೇವಕರು ಅಜಯ್ ಕುಮಾರ್ ಭಾಗವಹಿಸಿದ್ರು. ಯಾರು ಮೌತ್ ಮಾಸ್ಕ್ ಹಾಕ್ತಾ ಇಲ್ಲ ಅವರಿಗೆ ಎಲ್ಲರಿಗೂ